ತುಳುನಾಡಿನ ಆರಾಧ್ಯ ದೈವಗಳಾದ ಶ್ರೀ ಉಳ್ಳಾಕುಲು ಮತ್ತು ಪ್ರಧಾನಿ ಬಚ್ಚನಾಯಕ್ ದೈವಗಳ ರೋಚಕ ಕಥೆ. ಭಾಗ 1. ಅಣ್ಣ ತಮ್ಮಂದಿರುಗಳಾದ ಇಬ್ಬರು ಶ್ರೀ ಉಳ್ಳಾಕುಲು ಹಾಗೂ ಪ್ರಧಾನಿ ಶ್ರೀ ಬಚ್ಚನಾಯಕ ದೈವಗಳ ಮೂಲ ಇತಿಹಾಸದ ಬಗ್ಗೆ ತುಳುನಾಡಿನ ವಿದ್ವಾಂಸರು ವಿಭಿನ್ನ ವ್ಯಾಖ್ಯಾನಗಳನ್ನು ನೀಡುತ್ತಿದ್ದರು. ತುಳುನಾಡಿನ ಅತ್ಯಂತ ಪುರಾತನ ಹಾಗೂ ಶ್ರೇಷ್ಠ ಸಾಹಿತ್ಯವೆನಿಸಿಕೊಂಡಿರುವ ಇಲ್ಲಿನ ಜನರ ಬಾಯಲ್ಲಿ ಇಂದಿಗೂ ಅಪರೂಪವಾಗಿ ಹರಿದು ಬರುತ್ತಿರುವ ಸಂಧಿ ಹಾಗೂ ಪಾಡ್ದನಗಳೆಂಬ ಗೀತಕಥನಗಳನ್ನು ಆಧರಿಸಿ ಕಡಬ ತಾಲೂಕು ಸಿರಿಬಾಗಿಲು ಗ್ರಾಮದ ಶ್ರೀ ದಿವಂಗತ ಯಲ್ಯಣ್ಣ ಮಲೆಕುಡಿಯ ಮತ್ತು ಪುಟ್ಟಮ್ಮ ದಂಪತಿಗಳ ಪುತ್ರ, ಅತ್ಯಂತ ಹಿರಿಯರೂ ಆಗಿರುವ ಗುಂಡ್ಯಾ ತೋಟದ ನಿವಾಸಿ ಶ್ರೀ ಹೊನ್ನಪ್ಪ ಮಲೆಕುಡಿಯ ಇವರು ಅತ್ಯಂತ ನಿಖರವಾಗಿ ಸುಂದರವಾಗಿ ನೀಡಿರುವ ಶ್ರೀ ಉಳ್ಳಾಕುಲು ಬಚ್ಚನಾಯಕರ ರೋಚಕ ಕಥನ ನಿಮ್ಮ ಮುಂದೆ ಇಲ್ಲಿ ಒಟ್ಟು 4 ಭಾಗಗಳಾಗಿ ಹರಿದು ಬರಲಿದೆ. ಪಶ್ಚಿಮ ಘಟ್ಟದ ರೋಚಕ ಕಥೆಗಳು ಕಥಾಮಾಲಿಕೆಯಲ್ಲಿ ಹರಿದು ಬರಲಿರುವ ಈ ನಮ್ಮ ಹೊಸ ಪ್ರಸ್ತುತಿಯ ಮುಂದಿನ 4 ಭಾಗಗಳು ಕೇವಲ ಸಿರಿಬಾಗಿಲು ಮತ್ತು ಕೊಂಬಾರು ಗ್ರಾಮ ಪ್ರದೇಶದಲ್ಲಿ ಬಹಳ ಪುರಾತನ ಕಾಲದಲ್ಲಿ ನಡೆದಿರುವ ಈ 3 ದೈವಗಳ ಪೌರಾಣಿಕ ಚರಿತ್ರೆಗೆ ಮಾತ್ರ ಸೀಮಿತವಾಗಿದೆ. ಹಾಗೆಯೇ ಇಲ್ಲಿಂದ ಮುಂದೆ ಈ 3 ದೈವಗಳ ನಡೆ ತುಳುನಾಡಿನ ಇತರ ಪ್ರದೇಶಗಳಲ್ಲಿ ಮುಂದುವರಿಯುತ್ತವೆ. ಬನ್ನಿ ವೀಕ್ಷಿಸಿ. ಈ 4 ಅಧ್ಯಾಯಗಳಲ್ಲಿನ ಮೊದಲ ಕಂತು ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯಲ್ಲಿ. ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನು ನೀವು ಇದೇ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಈ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಲ್ಲಿನ ಕಾರ್ಯಕ್ರಮಗಳನ್ನು ಇತರರಿಗೂ ಫಾರ್ವರ್ಡ್ ಮಾಡಿ. ಮೂಲತಃ ಕಂಚಿಗೇರಿ ಕಾಂಚನಾಪುರದ ಪ್ರಖ್ಯಾತ ಅರಸರ ಒಟ್ಟು 6 ಜನ ರಾಜಕುಮಾರರಲ್ಲಿ ಇಬ್ಬರು ಅಣ್ಣ ತಮ್ಮ ಉಳ್ಳಾಕುಲು ರಾಜಕುಮಾರರು ಹೀಗೆ ಒಂದು ದಿನ ತಮ್ಮ ಅಪ್ಪ ಅಮ್ಮನ ಬಳಿ ಬರುತ್ತಾರೆ. ನಾವು ದೇಶದ ಹೆಚ್ಚಿನ ಎಲ್ಲಾ ಪ್ರದೇಶಗಳನ್ನು ನೋಡಿಯಾಯಿತು, ಇನ್ನು ತುಳುನಾಡನ್ನು ನೋಡಲೇಬೇಕೆಂಬ ಬಯಕೆ ನಮಗೆ ಅತಿಯಾಗಿದೆ. ಇಬ್ಬರೂ ಅಲ್ಲಿಗೆ ಹೋಗಿ ಬರುತ್ತೇವೆ, ಆಶೀರ್ವದಿಸಿ ಅಂತ ಅಪ್ಪ ಅಮ್ಮನನ್ನು ಕೇಳಿಕೊಳ್ಳುತ್ತಾರೆ. ಆಗ ರಾಜ ಮತ್ತು ರಾಣಿ ಇಬ್ಬರೂ ಗಾಢವಾಗಿ ಯೋಚಿಸಿ ಚಿಂತನೆಯಿಂದ ಹೇಳುತ್ತಾರೆ, ಮಕ್ಕಳೇ, ನಮ್ಮಲ್ಲಿ ಇದುವರೆಗೆ ತುಳುನಾಡಿಗೆ ದಂಡೆತ್ತಿ ಹೋದವರು ಯಾರೂ ಪುನಃ ತಿರುಗಿ ಬಂದ ಉದಾಹರಣೆಗಳಿಲ್ಲ. ಆದ್ದರಿಂದ ನಿಮ್ಮ ಆಶಯ ಇಲ್ಲಿಗೇ ಬಿಟ್ಟುಬಿಡಿ. ಹಠಕ್ಕೆ ಬಿದ್ದ ಅಣ್ಣ ತಮ್ಮ ಉಳ್ಳಾಕುಲು ರಾಜಕುಮಾರರು, ಖಂಡಿತ ಇಲ್ಲ, ಏನೇ ಆಗಲಿ ಹೋಗಲಿ, ಎಲ್ಲಾ ಪ್ರದೇಶಗಳನ್ನು ನೋಡಿ ಬಂದಿರುವ ನಮಗೆ ತುಳುನಾಡನ್ನು ನೋಡಲೇಬೇಕು, ಸೈನ್ಯ ಸಮೇತರಾಗಿಯೇ ಹೋಗಿ ಬರುತ್ತೇವೆ. ನೊಂದ ತಂದೆ ತಾಯಿ, ಏನು ನಮ್ಮ ಮಾತಿಗೆ ವಿರುದ್ಧವಾಗಿ ಬೆನ್ನು ಹಾಕಿ ಹೋಗುವವರಿದ್ದೀರಾ? ನೀವು ಖಂಡಿತ ಪುನಃ ಇತ್ತ ಮುಖ ಮಾಡಿ ಬರಲಾರಿರಿ. ನೆನಪಿರಲಿ, ಬಾಳೆಯ ಒಂದು ಗೊನೆಯಲ್ಲಿ 2 ಕಾಯಿ ಬಿದ್ದು ಹೋಯಿತು ಅಂತಲೇ ತಿಳಿದುಕೊಳ್ಳಿ ಎಂದು ಮನನೊಂದು ಶಾಪ ಹಾಕುತ್ತಾರೆ. ಬಿಸಿ ರಕ್ತದ ಉಳ್ಳಾಕುಲು ಯುವ ರಾಜಕುಮಾರರು ಇಬ್ಬರು ಇದ್ಯಾವುದನ್ನು ಲಿಕ್ಕಿಸದೆಯೇ ಒಟ್ಟು 100 ಕುದುರೆ, 7 ಒಂಟೆ, 10 ಬಂಗಾರ, 5 ಸೇರು ರಾಗಿಯಲ್ಲಿರುವಷ್ಟು ಸಂಖ್ಯೆಯ ಅಪಾರ ಸಂಖ್ಯೆಯ ಸೈನಿಕರು ಹಾಗೂ ಪ್ರಜಾ ಸಮೂಹದೊಂದಿಗೆ ತುಳುನಾಡಿಗೆ ತಮ್ಮ ಪ್ರಯಾಣವನ್ನು ಆರಂಭಿಸಿಯೇ ಬಿಡುತ್ತಾರೆ. ಹೀಗೆ ತುಳುನಾಡಿನತ್ತ ಹೆಜ್ಜೆ ಹಾಕಿದ ಉಳ್ಳಾಕುಲು ರಾಜಕುಮಾರರ ಪ್ರಯಾಣ ಹೇಗಿತ್ತು? ಆರಂಭದಲ್ಲೇ ಏನೆಲ್ಲ ವಿಘ್ನಗಳು ಇವರಿಗೆ ಎದುರಾಗುತ್ತವೆ? ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ತುಳುನಾಡಿಗೆ ಇವರಿಗೆ ದಾರಿ ತೋರಿಸಲು ಯಾರು ನೆರವಾಗುತ್ತಾರೆ? ತುಳುನಾಡಲ್ಲಿ ಉಳ್ಳಾಕುಲು ರಾಜಕುಮಾರರು ಮೊದಲು ಎಲ್ಲಿ ಬಂದಿಳಿಯುತ್ತಾರೆ? ಇಲ್ಲಿ ಅವರಿಗೆ ಯಾರು ಆಶ್ರಯ ನೀಡುತ್ತಾರೆ? ಕೊಂಬಾರು ಮಲೆಯಲ್ಲಿ ಮೊದಲು ಎಲ್ಲಿಗೆ ಇವರು ಬರುತ್ತಾರೆ? ಅಲ್ಲಿನ ಸಿದ್ದಪ್ಪ ದೇವರ ಕತೆ ಏನು? ಕೊನೆಗೆ ಕೊಣಾಜೆ ಜನರೊಂದಿಗೆ ಇವರಿಗೆ ಯಾಕೆ ಜಗಳವಾಗುತ್ತದೆ? ಹೀಗೆ ಎಲ್ಲವನ್ನೂ ಹೇಳುತ್ತಾ ಹೋಗ್ತೀನಿ ಮುಂದಿನ ಅಧ್ಯಾಯಗಳಲ್ಲಿ. ಮತ್ತೆ ಬರ್ತೀನಿ ಮುಂದಿನ ರೋಚಕ ಅಧ್ಯಾಯದೊಂದಿಗೆ. ಅಲ್ಲಿಯವರೆಗೆ ಶುಭರಾತ್ರಿ, ಶುಭ ದಿನ. ನೋಡ್ತಾ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ.